ಮುಡಿಪು ಮಿತ್ತಕೋಡಿ ಜಂಕ್ಷನ್ ಶುರುವಾಯಿನ ಭಾರತ್ ಪೆಟ್ರೋಲಿಯಂದ ಫ್ರಾಂಚೈಸಿ ಬ್ರೈಟ್ ಆಟೋ ಫ್ಯೂಲ್ ಶಾಸಕರ ಶ್ರೀ ಯುಟಿ ಖಾದರ್ ಶನಿವಾರ ಉದ್ದಿಪನ ಮಲ್ತಿರು. ಮುಡಿಪು ಮಿತ್ತಕೋಡಿ ಜಂಕ್ಷನ್ ಶುರುವಾಯಿನ ಭಾರತ್ ಪೆಟ್ರೋಲಿಯಂದ ಫ್ರಾಂಚೈಸಿ ಬ್ರೈಟ್ ಆಟೋ ಫ್ಯೂಲ್ ಶನಿವಾರ ಕಾಂಡೆ ಉದ್ದಿಪನಾಂಡು. ಶಾಸಕರ ಶ್ರೀ ಯುಟಿ ಖಾದರ್ ಬ್ರೈಟ್ ಆಟೋ ಫ್ಯೂಲ್ ಉದ್ದಿಪನ ಮಲ್ತಿರು. ಉಡುಪಿ ಜಿಲ್ಲೆ ಸಂಯುಕ್ತ ಕಾಜಿ ಬೇಕಲ ಇಬ್ರಾಹಿಂ ಮುಸ್ಲಿಯಾರ್ ಬ್ರೈಟ್ ಆಟೋ ಫ್ಯೂಲ್ ದ ಕಚೇರಿಯನ್ನು ಉದ್ದಿಪನ ಮಲ್ತದು ಶುಭ ಹಾರೈಸಿರು. اللهم بارك لنا في هذه المؤسسة اللهم احفظنا المؤسسة شر اللهم احفظنا واحفظ هذه المؤسسة اللهم اجعلنا من عبادك الصالحين وعبادك التوابين وعبادك المتقين ربنا آتنا في ಇಲ್ಲಿ ಬಂದು ಸೇರಿ ನಮ್ಮನ್ನು ಸಂತೋಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವೆಲ್ಲರ ಸಹಕಾರ ಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈ ಅಬ್ದುಲ್ ಜಲೀಲ್ ನನ್ನ ಮಗ, ಅವನ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರಗತಿಪರ ಕೃಷಿಕರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮಿತ್ತಕೋಡಿ ವೆಂಕಪ್ಪ ಕಾಜವೇರನು ಶಾಸಕರು ಶ್ರೀ ಯುಟಿ ಖಾದರ್ ಮಾನದಿಗೆ ಮಲ್ತೇರು. ಅವಿರ್ದ ಬೊಕ್ಕ ಪಾತೆರ್ನ ಶಾಸಕರು ಸಮಾಜ ಸೇವೆ ಬೊಕ್ಕ ಕೃಷಿಟು ಆಧುನಿಕತೆಯನ್ನು ಬಳಕೆ ಮಲ್ತದು ಪುಗಡ್ದೆ ಪಡೆಯಿನ ಅರ್ಹರೆಯನ್ನು ಗುರುತಿಸಾದ ಜಿಲ್ಲಾಡಳಿತ ಗೌರವಿಸುವ ಪಂಡರು. ಪ್ರಯೋಜನ ಇವತ್ತು ಆಗ್ತದೆ. ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಕಳೆದ ಒಂದು ವರ್ಷದಿಂದ ಹಲವಾರು ಇವತ್ತು ಪೆಟ್ರೋಲ್ ಪಂಪ್ಗಳು ಇವತ್ತು ಸ್ಥಾಪನೆ ಆದ ಅವತ್ತು ಎಲ್ಲರಿಗೂ ಕೂಡ ಉತ್ತಮವಾದ ವ್ಯಾಪಾರ ಇದೆ ಅಂತ ಹೇಳಿದರೆ ಇದು ಏನನ್ನು ತೋರಿಸ್ತಂತ ಹೇಳಿದರೆ ಈ ಒಂದು ಪ್ರದೇಶ ಅತ್ಯಂತ ಅಭಿವೃದ್ಧಿಯ ಮತ್ತು ಭವಿಷ್ಯವಿರುವಂಥ ಇವತ್ತು ಪ್ರದೇಶ ಇವತ್ತು ಆಗಿದೆ. ಇದನ್ನೆಲ್ಲ ನೋಡಿಕೊಂಡೇ ಯಾವ ಊರಿಗೆ ಭವಿಷ್ಯ ಇದೆ ಮತ್ತು ಯಾವ ಊರಿಗೆ ಒಂದು ಭವಿಷ್ಯ ದಿನಗಳಲ್ಲಿ ಒಂದು ಅಭಿವೃದ್ಧಿ ಆಗುವಂಥ ಸಂಕೇತ ಇದೆ ಅದನ್ನೆಲ್ಲ ನೋಡಿಕೊಂಡೇ ಇವರು ಕಂಪನಿಯವರಲ್ಲಿ ಅಲ್ಲಿ ಫ್ರಾಂಚೈಸ್ ಕೊಡೋದು, ಇಲ್ಲದಲ್ಲಿ ಕೊಡೋದಿಲ್ಲ. ಹಾಗಾಗಿ ಈ ಊರವರ ಒಂದು ಅತ್ಯುತ್ತಮವಾದ ಎಲ್ಲ ಕೆಲಸ ನಾನು ಅಭಿನಂದನೆ ಸಲ್ಲಿಸಿಕೊಂಡು ಭವಿಷ್ಯದ ಈ ಒಂದು ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕರಿಸುವಂಥ ಅವಕಾಶ ಇವತ್ತು ಆಗಲಿ. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಜೊತೆಗೆ ಹೋಗಿಕೊಂಡು ಯಾವೊಂದು ಪರಂಪರೆಯನ್ನು ಹಿರಿಯರು ನಮಗೆ ಇಲ್ಲಿ ವಹಿಸಿ ಕೊಟ್ಟಿದ್ದಾರೆ ಈ ಊರಿನಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ಜೆಡಿಎಸ್ ಮುಖಂಡರು ಎಎ ಹೈದರ್ ಪ್ರತಿಪಾಡಿ ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಕರ್ಕೇರ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ ಡಿಎಸ್ ಗಟ್ಟಿ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಪ್ರಶಾಂತ್ ಕಾಜವ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೊಂಟುಗೋಳಿ, ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯರು ನಾಸಿರ್ ನಡುಪದವ್, ಎಪಿಎಂಸಿ ಮಾಜಿ ಉಪಾಧ್ಯಕ್ಷರು ಉಮರ್ ಫಜೀರ್, ಕುಡ್ಲ ತಾಲೂಕು ಪಂಚಾಯತ್ ಸದಸ್ಯರು ಜಬ್ಬಾರ್ ಬೋಳಿಯಾರ್, ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಮುರಳೀಧರ್ ಶೆಟ್ಟಿ ಮೋರ್ಲಾ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ.